ಯಾಕಾಗಿ ಬಂದೆ ಹೇಳಪ್ಪ. ಶುಭವಾಗಲಿ. ಏನಮ್ಮ ನಿನ್ನ ಲೀಲೆ ಏನಾಯ್ತು? ಇಲ್ಲದಿದ್ರೆ ಎಲ್ಲವನ್ನು ತಿಳಿದ ನೀನು ನನ್ನಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾ ಇದೆಯಲ್ಲ. ಮತ್ತೆ ಏನು ಮದುವೆ ಏನು ಆಯಿತು, ಸರಿ, ಸುಖದಿಂದ ಇದ್ದೀರಿ. ಆದ್ರೆ ಒಂದಿದೆ ಅಮ್ಮ, ಬಂದ ಕಾರ್ಯವನ್ನೇ ಮರೆತೆ ಆಗಿದೆಯಲ್ಲ. ಯಾವುದು? ಮದುವೆಯ ಸಂಭ್ರಮ ಸಂತೋಷದಿಂದ ಬಂದ ಕಾರ್ಯವನ್ನು ನೀನು ಮರೆತಿರುವೆ. ಯಾವ ಕುರಿತಾಗಿ ಆಡುತ್ತಾ ಇದೆ? ಏನಾಗಿದೆ ಪ್ರಪಂಚದಲ್ಲಿ, ದೇವಾಲಯಗಳೆಲ್ಲ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. ಸರಿ, ದುಷ್ಟ ಬಂಡನನ್ನು ವಧಿಸುವುದಕ್ಕೆ ಬೇಕಾಗಿ ನಿನ್ನನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಬೇಕಾದ ಪ್ರಾಕಾರವನ್ನು ಬಲಿದವಳು ನಾನು ತಾನೆ. ಆದರೆ ಅದನ್ನು ಮರೆತು ದಂಪತಿಗಳು ಸುಖದಿಂದ ಕಾಲ ಕಳಿತರೆ ಆ ಬಂಡನ ಕಥೆಯನ್ನು ಮುಗಿಸುವುದು ಯಾವಾಗಮ್ಮ ನಿನಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ನೆನಪಿಸುವುದಕ್ಕೆ ಬಂದ. ಆದಷ್ಟು ಬೇಗ ಆ ದುಷ್ಟನ ವಧೆಯ ಬಗ್ಗೆ ಯೋಚನೆ ಮಾಡಿದ್ದಾರೆ. ನಾರದ ಮಹರ್ಷಿ ಅಮ್ಮ ಇರುವುದಕ್ಕೆ ಲಲಿತ ಮಂಟಪ, ಕಾಮೇಶ್ವರನ ಸಾಂಗತ್ಯ, ಈ ಕುರಿತಾಗಿ ನಾನು ಯೋಚನೆ ಮಾಡುತ್ತಾ ಇದ್ದೀನೋ ಹಾಗೆ ಆಲೋಚನೆ ಮಾಡಬೇಡ. ಕಿರಿದು ಸಮಯದಲ್ಲಿ ದುರುಳಂತಹ ಬಂಡಾಸುರನ್ನು ಧರ್ಮವನ್ನು ಉದ್ಧರಿಸುತ್ತೇನೆ. ಈ ಹೊತ್ತಿಗೆ ಸೃಷ್ಟಿಸ್ತೇ ನೋಡೋಣ.
ಕ್ಷಣಾರ್ಧದಲ್ಲಿ ತಿಳಿಸಬೇಕು.
ನಾಯಕರು 120 ಮಂದಿ ಶಕ್ತಿ ನಾಯಕರು ಇರಬೇಕು. ಮಾತ್ರವಲ್ಲ, ನಮ್ಮ ಯುದ್ಧಕ್ಕೆ ಬೇಕಾದಂತಹ ಆಯುಧಗಳೇನುಂಟು ಅದನ್ನು ತುಂಬಿಕೊಳ್ಳಿ, ಚಾಮರ ಚಕ್ರ ಬೀಸಲಿ. ಮಾತ್ರವಲ್ಲ, ತ್ರಿಮೂರ್ತಿಗಳು ದೇವತೆಗಳ ದೇವದುಂದುಬಿ ಮೊಳಗುತ್ತಾ ಇದೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ರಾಜರಾಜೇಶ್ವರಂತಹ ನಾನು ಈ ಹೊತ್ತಿಗೆ ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.